ಮಳೆಗಾಲ ಆರಂಭವಾದರೂ ಮಂಗಳೂರು ನಗರದಲ್ಲಿ ವಿವಿಧ ಯೋಜನೆಗಳಿಗಾಗಿ ರಸ್ತೆ ಅಗೆಯುವ ಕಾಮಗಾರಿ ಮಾತ್ರ ಮುಗಿದಿಲ್ಲ. ನಗರದ ಬೇರೆ ಬೇರೆ ಪ್ರಮುಖವಾದ ರಸ್ತೆಗಳಲ್ಲಿ ನೀರಿನ ಪೈಪ್ಲೈನ್, ಒಳಚರಂಡಿ ವ್ಯವಸ್ಥೆ ಇತ್ಯಾದಿ ಉದ್ದೇಶಗಳಿಗಾಗಿ ಅಗೆಯುವಂತಹ ಕೆಲಸ ನಡೆಯುತ್ತಲೇ ಇದೆ. ಪರಿಣಾಮವಾಗಿ ಮಂಗಳೂರಿನ ಹಲವು ಭಾಗಗಳಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಪೀಕ್ ಅವರ್ಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಇದರಿಂದಾಗಿ ವಾಹನ ಚಾಲಕರು ಮತ್ತು ಸಾರ್ವಜನಿಕ ಪ್ರಯಾಣಿಕರು ಸಂಚಾರ ದಟ್ಟಣೆಯಲ್ಲಿ ಸಿಲುಕಿ ಹೈರಾಣು ಆಗ್ತಾ ಇದ್ದಾರೆ. ಟ್ರಾಫಿಕ್ ಪೊಲೀಸರು ಸಂಚಾರವನ್ನ ನಿಯಂತ್ರಿಸಲು ಹರಸಾಹಸ ಪಡ್ತಾ ಇದ್ದಾರೆ. ಪ್ರಸ್ತುತ ಬಿಜೈ ಕೆಎಸ್ಆರ್ಟಿಸಿ ಮುಂಭಾಗದ ಮುಖ್ಯ ರಸ್ತೆ ಮತ್ತು ಬನ್ಸ್ ಹಾಸ್ಟೆಲ್ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇದೆ. ಬಿಜೈ ರಸ್ತೆಯಲ್ಲಿ ನಡೀತಾ ಇರುವಂತಹ ಕಾಮಗಾರಿಯ ಪ್ರಯುಕ್ತ ಲಾಲ್ಬಾಗ್ ಬಿಜೈ ರಸ್ತೆಯಲ್ಲಿ ಮಾತ್ರವಲ್ಲದೆ ಸುತ್ತಮುತ್ತಲಿನ ಎಲ್ಲಾ ರಸ್ತೆಗಳಲ್ಲೂ ಕೂಡ ಪೀಕ್ ಅವರ್ಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಕಾವೂರು ಕ್ರಾಸ್, ಕುಂಟಿಕಾನ ರಸ್ತೆ, ಲಾಲ್ಬಾಗ್, ಜೈಲ್ ರೋಡ್, ಬಿಜೈ ಚರ್ಚ್ ರೋಡ್ ಮತ್ತಿತರ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಕಂಡು ಬರ್ತಾ ಇದೆ. ಟ್ರಾಫಿಕ್ ಜಾಮಿಗೆ ಸಿಲುಕಿ ಪ್ರಯಾಣಿಕರು ಮತ್ತು ವಾಹನ ಚಾಲಕರು ಗಂಟೆಗಟ್ಟಲೆ ರಸ್ತೆಯಲ್ಲಿಯೇ ಬಾಕಿ ಆಗುವಂತಹ ಪರಿಸ್ಥಿತಿ ಇದೆ. ಇನ್ನು ಬನ್ಸ್ ಹಾಸ್ಟೆಲ್ ರಸ್ತೆಯಲ್ಲಿ ನಡೀತಾ ಇರುವಂತಹ ಕಾಮಗಾರಿಯ ಪರಿಣಾಮ ಬನ್ಸ್ ಹಾಸ್ಟೆಲ್ ಜಂಕ್ಷನ್, ಪಿವಿಎಸ್ ಜಂಕ್ಷನ್, ಜ್ಯೋತಿ ಜಂಕ್ಷನ್, ಕದ್ರಿ ಮಲ್ಲಿಕಟ್ಟೆ ರೋಡ್ ಮತ್ತಿತರ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಕಲೆಕ್ಟರ್ಸ್ ಗೇಟ್ ಜಂಕ್ಷನ್, ಬೆಂದೂರ್ವೆಲ್ ಜಂಕ್ಷನ್ಗಳಲ್ಲಿ ಯಾವುದೇ ಕಾಮಗಾರಿಗಳು ನಡೆಯದಿದ್ದರೂ ಕೂಡ ಸಂಜೆ ಹೊತ್ತಿನಲ್ಲಿ ಟ್ರಾಫಿಕ್ ಜಾಮ್ ಇರ್ತದೆ. ಪಂಪೆಲ್ ವೃತ್ತದ ಬಳಿ ಸರ್ವಿಸ್ ರಸ್ತೆ ಕಾಮಗಾರಿ ನಡೀತಾ ಇದ್ದು ಇಲ್ಲಿ ಪ್ರತಿನಿತ್ಯ ಸಂಜೆಯ ವೇಳೆ ಸಂಚಾರ ದಟ್ಟಣೆ ಉಂಟಾಗ್ತಾ ಇದೆ. ಹೀಗಾಗಿ ನೀವೇನಾದರೂ ಸ್ವಂತ ವಾಹನವನ್ನ ಹೊಂದಿದ್ದು ಸಂಜೆ ವೇಳೆಗೆ ಮಂಗಳೂರು ನಗರದಲ್ಲಿ ಸಂಚಾರ ಮಾಡಬೇಕೆಂದಿದ್ದರೆ ಯಾವ ರಸ್ತೆಯಲ್ಲಿ ಹೋಗುವುದೆಂದು ಮುಂಚಿತವಾಗಿ ನಿರ್ಧರಿಸಿ ಹೊರಡುವುದು ಒಳ್ಳೆಯದು.